ಅನೇಕ ಸ್ವಉದ್ಯೋಗಗಳು ಯಾಂತ್ರೀಕರಣಗೊಂಡರೂ ಇಂದಿಗೂ ಸ್ವಉದ್ಯೋಗದ ಬದುಕು ಕಟ್ಟಿಕೊಂಡವರಲ್ಲಿ ಹಲವಾರು ಉದ್ಯೋಗಕ್ಕೆ ಬೇಕಾಗುವ ಸಲಕರಣೆಯನ್ನು ಹರಿತಗೊಳಿಸುವ ಸಾಣೆ ಕೆಲಸದವರು ಅದನ್ನೇ ನಂಬಿಕೊಂಡು ಜೀವನ ಮಾಡುತ್ತಾರೆ. ದೂರದ ಆಂಧ್ರಪ್ರದೇಶದ ಕಾಳಹಸ್ತಿಯ ಅಕ್ಬರ್ ಅಲಿ 25 ವರ್ಷದಿಂದ ಉಡುಪಿ ಭಾಗದಲ್ಲಿದ್ದು ಕ್ಷೌರಿಕರ ಮತ್ತು ಟೈಲರ್ ಅಂಗಡಿ, ಹೋಟೆಲ್, ಕೋಳಿ ಅಂಗಡಿಗೆ ಹೋಗಿ ಕತ್ತರಿ ಸಾಣೆ ಮಾಡಿಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಂಡಿದ್ದಾರೆ. ಆಂಧ್ರದ ಅವರ ಊರಲ್ಲಿ ಮರ ಕೆಲಸ ಮಾಡುವ ವಿಶ್ವಕರ್ಮರಿಂದ 3,000 ರೂಪಾಯಿ ವೆಚ್ಚದಲ್ಲಿ ಬೈಸಿಕಲ್ ಚಕ್ರ ಮತ್ತು ಅದರ ಚೈನ್ನಿಂದ ಮಾಡಿಸಿಕೊಂಡ 10 ಕೆಜಿ ತೂಕದ ಮರದ ಸಲಕರಣೆಗೆ ಸಾಣೆಕಲ್ಲು ಬಳಸಿದ ಯಂತ್ರ ಅವರ ಬದುಕಿನ ಬಂಡಿಯಾಗಿದೆ. ವಾರದಲ್ಲಿ 6 ದಿನ ನಾನಾ ಭಾಗದಲ್ಲಿ ಇವರು ಕನಿಷ್ಠ 8 ಕಿಲೋಮೀಟರ್ ನಡೆದುಕೊಂಡು ಅವರ ಜೀವನ ಚಕ್ರ ಸಾಗಿಸುತ್ತಿದ್ದಾರೆ. ಬೀಡಿ ಕತ್ತರಿಗೆ 20 ರೂಪಾಯಿ, ಟೈಲರ್ ಮತ್ತು ಸೆಲೂನ್ ಕತ್ತರಿಗೆ 30 ರೂಪಾಯಿ, ಕತ್ತಿಗಳಿಗೆ 40 ರೂಪಾಯಿ ಇವರ ಕೂಲಿ. ಕೆಲವೊಂದು ದಿನ 600 ರಿಂದ 700 ದಿನದ ಗಳಿಕೆ ಆಗುತ್ತೆ. 25 ವರ್ಷದಿಂದ ಉಡುಪಿಯಲ್ಲಿ ಬದುಕು ಕಟ್ಟಿಕೊಂಡ ಅಕ್ಬರ್ ಅಲಿ ಅವರಂತೆ ಕರಾವಳಿ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿ ಇದ್ದು ಇವರ ವೃತ್ತಿ ಬದುಕು ಅಸಂಘಟಿತ ಕಾರ್ಮಿಕರಾದ ಕಾರಣ ಸರ್ಕಾರದಿಂದ ಯಾವುದೇ ಸಾಮಾಜಿಕ ಭದ್ರತೆ ಆಗಲಿ ಪಿಂಚಣಿಯಾಗಲಿ ಇವರಿಗಿಲ್ಲ. ಇಂತಹ ಅನೇಕ ಸಹೋದ್ಯೋಗಗಳು ಇಂದಿಗೂ ನಮ್ಮ ದೇಶದಲ್ಲಿದ್ದು ಜನರು ಜೀವನದೊಂದಿಗೆ ಬೆಸೆಯುವ ವೃತ್ತಿ ಆತ್ಮನಿರ್ಭರ ಭಾರತ ಪರಿಕಲ್ಪನೆಯಲ್ಲಿ ಇವರ ಬದುಕಿಗೂ ಭದ್ರತೆ ನೀಡುವಂತಾಗಬೇಕಿದೆ ಎನ್ನುವುದೇ ಎಲ್ಲರ ಆಶಯ. ನಾವು ಆಂಧ್ರವರು ಇಲ್ಲಿ ಕತ್ತಿ ಸಾಲಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು 25-26 ವರ್ಷ ಆಯಿತು. ಇದೇ ಕೆಲಸದಿಂದ ನಾವು ಬ್ರಹ್ಮಾವರ, ಉಡುಪಿ, ಕುಂದಾಪುರ ಆ ಕಡೆ ಎಲ್ಲ ಹೋಗಿ ಕತ್ರಿ, ಚೂರಿ ಎಲ್ಲ ಸ್ವಚ್ಛ ಮಾಡಿ ನಾವು ದುಡಿತಿದ್ದೀವಿ. ಇಲ್ಲಿ ಬಾಡಿಗೆ ಮನೆಯಲ್ಲಿ ದುಡಿತೀವಿ.